ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್, ಕನ್ನಡ ಉಪನ್ಯಾಸಕಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬ್ಯಾಟರಾಯನಪುರ, ಬೆಂಗಳೂರು. ಆ, ನಮ್ಮ ಪ್ರಧಾನಿಯವರು ಇಂದು ರಾತ್ರಿ 9 ಗಂಟೆ ಹೊತ್ತಿಗೆ ಎಲ್ಲರೂ ದೀಪವನ್ನು ಬೆಳಗಿ ವೈದ್ಯರಿಗೆ ಆಮೇಲೆ ಎಲ್ಲರಿಗೆ ಬೆಂಬಲವನ್ನು ಕೋರಬೇಕು ಅಂತ ಹೇಳಿದ್ದಾರೆ. ಆದರೆ ನಿಜಕ್ಕೂ ಏಪ್ರಿಲ್ 5 ದೀಪ ಹಚ್ಚಿ ಸಂಭ್ರಮಿಸಬೇಕಾದಂತಹ ದಿನ. ಯಾಕೆಂದರೆ 1837 ಏಪ್ರಿಲ್ 5ರಂದು ಕಲ್ಯಾಣ ಸ್ವಾಮಿಯ ನೇತೃತ್ವದಲ್ಲಿ ಒಂದು ತಂಡ ಬ್ರಿಟಿಷರ ಜೊತೆಗೆ ಹೋರಾಡಿ ವಿಜಯವನ್ನು ಸಾಧಿಸಿದಂಥ ದಿನ ಅದು. ಮಂಗಳೂರಿನಲ್ಲಿದ್ದಂತಹ ಕಲೆಕ್ಟರ್ನ ಆಫೀಸಿನ ಬ್ರಿಟಿಷರ ಧ್ವಜವನ್ನು ಕೆಳಗಿಳಿಸಿ ಸ್ವತಂತ್ರ ಧ್ವಜವನ್ನು ಹಾರಾಡಿಸಿದಂತಹ ದಿನ ಏಪ್ರಿಲ್ 5. ಅನಂತರ 13 ದಿವಸಗಳ ಕಾಲ ಅವರು ಆಡಳಿತವನ್ನು ಮಾಡಿರ್ತಾರೆ. ಅನಂತರ ಬಲಿಷ್ಠವಾದಂತಹ ಬ್ರಿಟಿಷ್ ಸೇನೆಯನ್ನು ಎದುರಿಸಲಿಕ್ಕಾಗದೆ ತಪ್ಪಿಸ್ಕೊಳ್ತಾರೆ. ನಂತರ ಬ್ರಿಟಿಷರೆಲ್ಲ ಅವರನ್ನು ಹಿಡಿದು ನೇಣು ಹಾಕಿರ್ತಾರೆ, ಬಹಳ ಕಠಿಣವಾಗಿ ಶಿಕ್ಷಿಸಿರ್ತಾರೆ. ಆದರೆ ಅವರ ಹೋರಾಟ ಒಂದು ಸ್ಫೂರ್ತಿದಾಯಕ. ಕೇವಲ ರೈತಾಪಿ ಜನರೇ ಇದ್ದದ್ದು. ಕಲ್ಯಾಣ ಸ್ವಾಮಿ, ಕೊಡಗಿನ ವಂಶಜನ ಎಂದು ಹೇಳಲಾದಂತಹ ಕಲ್ಯಾಣ ಸ್ವಾಮಿಯನ್ನು ಅಥವಾ ಪುಟ್ಟಬಸಪ್ಪನ ಎಂಬಂತಹ ಜಂಗಮನನ್ನೇ ಕಲ್ಯಾಣ ಸ್ವಾಮಿ ಎಂದು ಬೆಳ್ಳಾರೆ ಕೋಟೆಗೆ ಕರೆತಂದು ಪಟ್ಟಾಭಿಷೇಕವನ್ನು ಕಟ್ತಾರೆ. ಅಲ್ಲಿಂದ ಒಂದು ನಿರೂಪದ ಮೂಲಕ ಎಲ್ಲೆಡೆ ಮಾಹಿತಿಯನ್ನು ಹರಡಿ ಒಂದು ದಂಡು ಹೊರಡ್ತದೆ. ದಂಡಿನ ಬೇರೆ ಬೇರೆ ಭಾಗ ಮಾಡಿ, ಒಂದು ಕಾಸರಗೋಡು ಕಡೆಗೆ, ಇನ್ನೊಂದು ಕಡೆ ಕೊಡಗಿನಿಂದ ಇನ್ನೊಂದು ಕಡೆ ಮಂಗಳೂರು ಕಡೆಗೆ ಹೀಗೆ ಬರ್ತಾರೆ. ಎಲ್ಲರೂ ಸೇರಿ ಮಂಗಳೂರಲ್ಲಿ ಸೇರಿ ಬ್ರಿಟಿಷ್ ಕಲೆಕ್ಟರನ್ನು ಓಡಿಸಿ, ಬಡಿದು ಓಡಿಸಿ, ಕೊಂದು ಅಂತ ಕೆಲವರು ಹೇಳ್ತಾರೆ, ಬಡಿದು ಓಡಿಸಿ ಅಂತ ಹೇಳ್ತಾರೆ. ನಂತರ ಆ ಕಲೆಕ್ಟರನ ಆಫೀಸಿನ ಎದುರೇ ಇರುವಂಥ ಬ್ರಿಟಿಷ್ ಧ್ವಜವನ್ನು ಕೆಳಗಿಳಿಸ್ತಾರೆ. ನಂತರ ಬ್ರಿಟಿಷ್ ಸೇನೆ ಬಲವಾದ ಸೈನ್ಯವನ್ನು ತಂದು ಇವರನ್ನು ಸೋಲಿಸ್ತಾರೆ. ಆದರೆ ಆ ಏಪ್ರಿಲ್ 5 ಅನ್ನೋದು ನಮ್ಮ ಸ್ವಾಭಿಮಾನದ ಸಂಕೇತ. ನಿಜಕ್ಕೂ ಅದು ದೀಪ ಬೆಳಗಿ ಸಂಭ್ರಮಿಸಬೇಕಾದಂತಹ ದಿನ. ಆದರೆ ಇಂದು ಜಗತ್ತಿಡೀ ಕೊರೋನಾದಿಂದ ನರಳ್ತಾ ಇದೆ, ನಾವು ಕೂಡ ಬಹಳ ತೊಂದರೆ ಪಡ್ತಾ ಇದ್ದೆ. ಹಾಗಾಗಿ ದೀಪ ಬೆಳಗಿ ಸಂಭ್ರಮಿಸಬೇಕಾದಂತಹ ದಿನ ಇದು ಅಲ್ಲ. ಆದರೆ ಮಾರಿ ಬೀರಿಯನ್ನು ಕಳೆಯುವುದಕ್ಕೋಸ್ಕರ ದೀಪ ಬೆಳಗೋಣವೇ? ಹೌದು. ತುಳುವರಲ್ಲಿ ಮಾರಿಯನ್ನು ಕಳೆಯುವುದಕ್ಕಾಗಿ ಸೂಟೆಯನ್ನು ಹೊತ್ತಿಸಿಕೊಂಡು ದೀಪವನ್ನು ಬೆಳಗ್ಗೆ ಆಚರಿಸುವಂತಹ ಒಂದು ಸಂಪ್ರದಾಯ ಇದೆ. ಆರಂಭದಲ್ಲಿ ಇಲ್ಲಿ ಆಟಿ ಚಳಂಜ ಕೂಡ ಮಳೆಗಾಲದಲ್ಲಿ, ಆಟಿ ತಿಂಗಳಲ್ಲಿ, ಸುಮಾರಾಗಿ ಆಷಾಢ ತಿಂಗಳಲ್ಲಿ ಆಟಿ ಕಳಂಜ ಎನ್ನುವಂತಹ ಒಂದು ದೈವ ಸ್ವರೂಪಿ ಮನೆ ಮನೆಗೆ ಬರ್ತಾನೆ. ಅವನು ಮಾರಿ ಬೀರಿಯನ್ನು ಕಳೆಯುವುದಕ್ಕಾಗಿಯೇ ಬರ್ತಾನೆ. ಅದೇ ರೀತಿ ನಂತರ ಸುಮಾರು ಸುಗ್ಗಿಯ ಸಮಯದಲ್ಲಿ ಬಯಲುಮಾರಿ ನಲಿಕೆ ಅಂತ ಹೇಳ್ತೇವೆ. ಬಯಲಿನ ಮಾರಿಯನ್ನು ತಗೊಂಡು ಹೋಗ್ಲಿಕ್ಕೋಸ್ಕರವೇ ಕೊರಗ ಸ್ವಾಮಿ ದೈವ ಸ್ವರೂಪಿ ಬರ್ತಾನೆ, ಮನೆ ಮನೆಗೆ ಹೋಗಿ ಕುಣಿತಾನೆ. ಇನ್ನೊಂದು ಮಾರಿಯನ್ನು ತೆಗೆದುಕೊಂಡು ಹೋಗುವುದು ಅನ್ನುವಂತಹ ಒಂದು ಸಂಪ್ರದಾಯ ಕೂಡ ಇದೆ. ಊರವರೆಲ್ಲ ಡೋಲನ್ನೆಲ್ಲ ಬಾರಿಸ್ಕೊಂಡು ದೀಪ ಹಿಡಿದುಕೊಂಡು ಅವರವರ ಊರಿನ ತುದಿ ತನಕ ಬರ್ತಾರೆ. ಮಾರಿಯ ಒಂದು ಸಣ್ಣ ಬೊಂಬೆಯನ್ನು ಕೂಡ ಇಡ್ತಾರೆ, ತಮ್ಮ ತಮ್ಮ ಜಾಗದ ಗಡಿಯ ತುದಿಯಲ್ಲಿಡ್ತಾರೆ. ಅಲ್ಲಿಂದ ಇನ್ನೊಂದು ಊರಿನವರು ಅದನ್ನು ತಗೊಂಡೋಗ್ತಾರೆ. ರಾತ್ರಿ ಹೊತ್ತು ದೀಪ ಬೆಳಗಿಕೊಂಡು ಸೂಟೆಯಲ್ಲಿ ಇದನ್ನು ತಗೊಂಡು ಹೋಗ್ತಾರೆ. ಒಂದು ಕಲ್ಪನೆ ಏನಂದರೆ, ಹುಳ ಹುಪ್ಪಟೆಗಳೆಲ್ಲ ಇದ್ದರೆ ದೀಪದ ಬೆಳಕಿಗೆ ಆಕರ್ಷಣೆಗೊಂಡು ಹೋಗಲಿ ಅನ್ನುವಂತಹ ಕಲ್ಪನೆ ಇದೆಯಾ, ಅಥವಾ ಯಾವ ರೀತಿಯ ಕಲ್ಪನೆ ಇದೆ ಹೇಳೋದು ನಮಗೆ ಗೊತ್ತಿಲ್ಲ. ಈ ಬೆಳಕಿನಲ್ಲಿ ಏನು ಸಂಕೇತ ಇದೆ, ನಮ್ಮ ಹಿರಿಯರ ಕಾಲದಿಂದಲೇ ಹೀಗೆ ಯಾಕೆ ಮಾಡ್ತಾ ಬಂದಿದ್ದಾರೆ ಹೇಳೋದು ನಮಗಿನ್ನೂ ಗೊತ್ತಿಲ್ಲ. ಎಷ್ಟೋ ವಿಷಯಗಳು ನಮಗಿನ್ನೂ ಅಧ್ಯಯನ ಆಗಿಲ್ಲ, ನಮಗೆ ಗೊತ್ತಿಲ್ಲ. ಇದರಲ್ಲಿ ಏನಾದರೂ ಸಾಂಕೇತಿಕತೆ ಇದೆಯಾ, ಶಕ್ತಿ ಇದೆಯಾ, ನಮಗೆ ಗೊತ್ತಿಲ್ಲ. ಆ ಜಗತ್ತು ನಂಬಿಕೆ ಮೇಲೆ ನಿಂತಿದೆ. ಹಾಗಾಗಿ ತುಳುವರು ಈ ಮಾರಿ ಕಳೆಯುವುದನ್ನು ಮಾಡಿದರೆ ಊರಿಗೆ ಬಂದಂತಹ ಮಾರಿ ಹೋಗ್ತದೆ ಅನ್ನುವ ನಂಬಿಕೆಯಲ್ಲಿ ಪ್ರತಿ ವರ್ಷ ಮಾಡ್ತಾರೆ. ಇದನ್ನು ಬೇರೆ ಬೇರೆ ದೈವಗಳ ಸಾನ್ನಿಧ್ಯದಲ್ಲಿ ಕೂಡ ಮಾಡ್ತಾರೆ. 4-5 ತಾಯನ ಸಾನ್ನಿಧ್ಯದಲ್ಲಿ ಸೂಟೆಯನ್ನು ಬೆಳಗಿ ಮಾಡುವಂಥದ್ದು, ಅದು ಮಾರಿ ಕಳೆಯುವಂಥ ಕ್ರಮ ಅಂತ ಹೇಳ್ತಾರೆ. ಅದೇ ರೀತಿ ಕಂಗೀಲು ನಲಿಕೆ ಕೂಡ ಮಾರಿ ಓಡಿಸುವಂತಹ ಒಂದು ಕ್ರಮ ಅಂತ ಹಿರಿಯರ ಅಭಿಪ್ರಾಯ ಪಡ್ತಾರೆ. ಬಯಲುಮಾರಿ ನಲಿಕೆ ಬಯಲಿನ ಮಾರಿಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ಇರುವಂತಹ ಒಂದು ಆಚರಣೆ. ಆಟಿ ಕಳಂಜ ಕೂಡ ಬರುವಂಥದ್ದು ಮನೆ ಮನೆಗೆ ಬಂದು ಮಾರಿಯನ್ನು ತೆಗೆದುಕೊಂಡು ಹೋಗ್ತಾನೆ. ಮಾರಿ ಅಂದರೆ ರೋಗ ರುಜಿನಗಳು, ಕಷ್ಟ ಕಾರ್ಪಣ್ಯಗಳು ಇವನ್ನೆಲ್ಲ ತೆಗೆದುಕೊಂಡು ಹೋಗುವುದಕ್ಕೋಸ್ಕರ ಇವನು ಮನೆ ಮನೆಗೆ ಬರ್ತಾನೆ. ಹಾಗಾಗಿ ನಾವು ಕೂಡ ಇಂದು ದೇಶಕ್ಕೆ ಬಂದಂತಹ, ಇಡೀ ವಿಶ್ವಕ್ಕೆ ಬಂದಂತಹ ಕೊರೋನಾ ಮಾರಿಯನ್ನು ದೀಪದಿಂದ ಬೆಳಗ್ಗೆ ಹೋಗಲಾಡಿಸ್ಲಿಕ್ಕೆ ಆಗ್ತದೋ ಇಲ್ಲವೋ ಗೊತ್ತಿಲ್ಲ. ಆದರೆ ದೀಪ ಬೆಳಗುವುದಕ್ಕೆ ಅಡ್ಡಿಯಿಲ್ಲ. ಒಂದು ಭರವಸೆಗಾಗಿ, ಒಂದು ನಮ್ಮ ಒಗ್ಗಟ್ಟನ್ನು ತೋರಿಸಲಿಕ್ಕೋಸ್ಕರ, ಪ್ರಧಾನಿಯವರ ಜೊತೆಗೆ ನಾವು ಇದ್ದೇವೆ ಅನ್ನೋದನ್ನು ತೋರಿಸುವುದಕ್ಕೋಸ್ಕರ, ನಮ್ಮಲ್ಲಿ ಒಂದು ಆತ್ಮಬಲವನ್ನು ತುಂಬಿಸುವುದಕ್ಕೋಸ್ಕರ ನಾವು ದೀಪವನ್ನು ಬೆಳಗಿ ಮಾರಿಯನ್ನು ಓಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಈಗ ಆಟಿ ಕಳಂಜ ಬಂದ ಮಾತ್ರಕ್ಕೆ ಮಾರಿ ಹೋಗ್ತಾನಾ, ನಾವು ಪ್ರಶ್ನೆ ಮಾಡಲಿಲ್ಲ. ತಲಾಂತರದಿಂದ ಹಾಗೆ ಆಟಿ ಕಳಂಜನಿಗೆ ಬಂದಾಗ ಮೆಣಸು, ಉಪ್ಪು ಅದು ಇದನ್ನೆಲ್ಲ ಕೊಟ್ಟು ಮಾರಿ ಕಳೆಯುತ್ತಾನೆ ಅನ್ನುವ ನಂಬಿಕೆಯಲ್ಲಿ ಅವನಿಂದ ಸೊಪ್ಪಿನಿಂದ ಬಡಿಸಿಕೊಂಡು ಆಶೀರ್ವಾದವನ್ನು ಪಡ್ಕೊಂಡಿದ್ದೇವೆ. ಬೈಲಮಾರಿ ಬಂದಾಗ ಅವನಿಗೆ ಬೇಕಾದಂಥ ಕುಣಿತವನ್ನು ಮಾಡಿಸಿ ಅವನಿಗೆ
ಏನು ಗೌರವ ಇದೆ ಅದನ್ನು ನಾವು ತುಳುವರು ಕೊಟ್ಟುಕೊಂಡೇ ಬಂದಿದ್ದೇವೆ. ನಾವೆಂದು ಅದು ಮಾರಿ ಹೋಗ್ತದಾ ಇಲ್ವಾ ಹೇಳೋದನ್ನು ಎಂದೂ ಆಲೋಚನೆ ಮಾಡಲಿಲ್ಲ. ಮಾರಿಯನ್ನು ತೆಗೆದುಕೊಂಡು ಹೋಗ್ತಾನೆ ಅನ್ನುವ ನಂಬಿಕೆ ಮೇಲೆ ಬದುಕಿದ್ದೇವೆ. ಆ, ಅದೇ ರೀತಿ ಮಾರಿಯನ್ನು ಓಡಿಸುವುದು ಅನ್ನುವಂತಹ ಪದ್ಧತಿ ಇದೆ ಅಂತ ಹೇಳಿದಲ್ಲ. ರಾತ್ರಿ ಹೊತ್ತು ಪೂಜೆಯನ್ನೆಲ್ಲ ಏನೋ ಎಲ್ಲ ಮಾಡಿ ಅದಕ್ಕೆ ಅದರದ್ದೇ ಆದ ಸಂಪ್ರದಾಯ ಇದೆ. ಒಂದು ಸಣ್ಣ ಬೊಂಬೆಯನ್ನು ಕೂಡ ಮಾಡ್ತಾರೆ, ತೆಂಗಿನ ತಿರಿಯ ಒಂದು ಅಲಂಕಾರದಲ್ಲಿ ಅದನ್ನು ತಗೊಂಡು ಹೋಗ್ತಾರೆ. ಆಯಾಯ ಗದ್ದೆಯ ತುದಿಯಲ್ಲಿ ಅಥವಾ ಊರಿನ ತುದಿಯಲ್ಲಿ ಅದನ್ನು ತಗೊಂಡು ಹೋಗ್ತಾರೆ. ಆಗ ತಗೊಂಡು ಹೋಗುವಾಗ ಏನು ಡೋಲು ಕುಣಿತ ಇದನ್ನೆಲ್ಲ ಮಾಡ್ತಾರೆ ಭಾಳ. ದೀಪ ಬೆಳಗಿ ತಗೊಂಡು ಹೋಗ್ತಾನೆ ನಡುರಾತ್ರಿ ಹೊತ್ತಿನಲ್ಲಿ ಕತ್ತಲಿನಲ್ಲಿ. ಆಗ ಆ ಒಂದು ಊರಿನ ಗಡಿಗೆ ಇಟ್ಟ ನಂತರ ಇನ್ನೊಂದು ಊರಿನವರು ಅಲ್ಲಿಂದ ಅವರ ಊರಿನ ತುದಿ ತನಕ ಅದನ್ನು ತಗೊಂಡು ಹೋಗ್ತಾರೆ. ಹಾಗೆ ಹಾಗೆ ಹೋಗಿ ಕೊನೆಗೆ ಅದು ಎಲ್ಲಿ ತಲುಪ್ತದೆ ಹೇಳೋದು ಗೊತ್ತಿಲ್ಲ. ಕಾಡಿಗೆ ಹೋಗಿ ತಲುಪ್ತದ ಅಥವಾ ನದಿಗೆ ಹಾಕ್ತಾರಾ ಏನು ಹೇಳೋದು ಗೊತ್ತಿಲ್ಲ. ಒಂದು ಊರಿಂದ ಇನ್ನೊಂದು ಊರಿಗೆ ಮಾರಿಯನ್ನು ತಗೊಂಡು ಹೋಗ್ತಾರೆ. ಒಟ್ಟಿನಲ್ಲಿ ಮಾರಿ ಕಳೆಯುವಂತಹ ಒಂದು ಸಂಪ್ರದಾಯ ನಮ್ಮಲ್ಲಿ ಇದೆ, ಮೊದಲಿನಿಂದಲೂ ಇದೆ. ಅದು ದೀಪದ ಮೂಲಕವೇ ಮಾಡ್ತಾರೆ. ಸೂಟೆಯನ್ನು ತಗೊಂಡೋಗಿ ಅಲ್ಲಿ ಮಾಡ್ತಾರೆ. ನಮಗೆ ಅಂಥದ್ದೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವೊಂದು ದೀಪವನ್ನು ಬೆಳಗುವುದಕ್ಕೆ ನಮಗೇನಂತೆ, ದಿನನಿತ್ಯ ಭಾರತೀಯರು ಸಂಜೆ ಹೊತ್ತಿನಲ್ಲಿ ಶಂಖ ಊದಿ ದೀಪ ಇಡುವಂತಹ ಪದ್ಧತಿಯನ್ನು ಬೆಳೆಸ್ಕೊಂಡು ಬಂದರು. ಭಾರತೀಯರ ಬಹುತೇಕರ ಮನೆಯಲ್ಲಿ ಕೂಡ ಆ ಪದ್ಧತಿ ಈಗ ಕೂಡ ಇದೆ. ಸಂಜೆ ಹೊತ್ತಿನಲ್ಲಿ ದೇವರಿಗೆ ದೀಪ ಇಡುವ ಪದ್ಧತಿ ಇದೆ. ಹಳ್ಳಿಗಳಲ್ಲೆಲ್ಲ ಶಂಖ ಊದುವ ಪದ್ಧತಿ ಇದೆ. ಈಗ ಕೂಡ ನಾವು ಅದನ್ನೊಮ್ಮೆ ಮಾಡಿದರೆ ಅದರಲ್ಲಿ ತಪ್ಪೇನಿದೆ? ನಮ್ಮ ಏನು ಒಂದು ಪ್ರಧಾನಿಗಳಿಗೆ ಮಾತಿನ ಗೌರವ ಕೊಡುವಂಥದ್ದು, ನಮ್ಮಲ್ಲಿ ಒಂದು ಆತ್ಮಸಾಕ್ಷಿಯನ್ನು ತುಂಬಿಸಿಕೊಳ್ಳುವಂಥದ್ದು, ಇಂಥ ಪ್ರಯತ್ನವನ್ನು ಮಾಡೋದರಿಂದ ಯಾವುದೇ ತಪ್ಪಿಲ್ಲ. ಯಾಕೆಂದರೆ ತಲೆತಲಾಂತರದಿಂದ ಮಾರಿ ಬೀರಿಯನ್ನು ಕಳೆಯುವಂತಹ, ದೀಪದ ಬೆಳಕಿನ ಮೂಲಕ ಮಾರಿ ಬೀರಿಯನ್ನು ಕಳೆಯುವಂತಹ ಸಂಪ್ರದಾಯ ಇದೆ. ಇನ್ನು ಸಂಪ್ರದಾಯಗಳು ತಪ್ಪಾ ಸರಿಯಾ ನಮಗೆ ಗೊತ್ತಿಲ್ಲ. ಜಗತ್ತಿಡೀ ಬೇರೆ ಬೇರೆ ರೀತಿಯ ನಂಬಿಕೆ ಇದೆ. ಯೇಸುವಿನ ಮುಂದೆ ಮೊಂಬತ್ತಿಯನ್ನು ಬೆಳಗ್ತಾರೆ. ನಾವು ದೇವಸ್ಥಾನಗಳಲ್ಲಿ ದೀಪ ಇಟ್ಟು ದೇವರಿಗೆ ನಮಿಸ್ತೇವೆ. ಇನ್ನು ಮಸೀದಿಗಳಲ್ಲಿ ಎಲ್ಲ ಏನು ಮಾಡ್ತಾರೆ ಹೇಳೋದು ನನಗೆ ಗೊತ್ತಿಲ್ಲ. ಯಾಕೆಂದರೆ ಆ ಸಂಪ್ರದಾಯದ ಬಗ್ಗೆ ನನಗೆ ಅರಿವಿಲ್ಲ. ದೀಪ ಇಡ್ತಾರಾ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಜೈನ ಮಂದಿರಗಳಲ್ಲೆಲ್ಲ ದೇವರಿಗೆ ದೀಪವನ್ನು ಇಡ್ತಾರೆ. ದೀಪಾವಳಿಯಲ್ಲಿ ಬಲಿಕ್ಕಿ ಮರವನ್ನು ಇಡ್ತೇವೆ. ಲಕ್ಷದೀಪ ಅಂತ ಹೇಳಿ ಒಂದು ದೊಡ್ಡ ದೀಪದ ಒಂದು ಲಕ್ಷದೀಪ ಸಮಯದಲ್ಲಿ ನೂರಾರು ಹಣತೆಗಳನ್ನು ಬೆಳಕಿ ಆರಾಧನೆ ಮಾಡ್ತೇವೆ. ದೀಪಾವಳಿಯಲ್ಲಿ ನಾವು ದೀಪಗಳ ಸಾಲನ್ನು ಇಡ್ತೇವೆ. ಯಾಕೆಂತ ಇಲ್ಲ, ನಮ್ಮಲ್ಲಿ ಆ ಬೆಳಕು ಒಂದು ಶಕ್ತಿಯನ್ನು ತುಂಬಲಿ ಎನ್ನುವ ನಂಬಿಕೆ ಇರ್ಬೋದು, ಏನೇ ಇರ್ಬೋದು. ಒಂದು ಬೆಳಕನ್ನು ಇಡುವುದರಿಂದಾಗಿ ನಮಗೆ ಯಾವುದೇ ತಪ್ಪಿಲ್ಲ. ಆದರೆ ನಾವು ತುಂಬ ಜಾಗ್ರತೆ ಮಾಡಬೇಕು. ಆ ಕಡೆ ಈ ಕಡೆ ಬೆಂಕಿ ಹಿಡಿಯೋದಾಗಿ ನಾವು ಬಹಳ ಎಚ್ಚರಿಕೆಯನ್ನು ಮಾಡಬೇಕು ಮತ್ತು ಗುಂಪು ಸೇರಬಾರ್ದು. ಇದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡು ಒಂದು ಆಚರಣೆಯನ್ನು ಮಾಡಿದರೆ ಏನು ತಪ್ಪಿಲ್ಲ. ಮೊದಲಿನಿಂದಲೇ ಬೆಳೆದು ಬಂದಂತಹ ಮಾರಿ ಬೀರಿ ಕಳೆಯುವಂತಹ ಆಚರಣೆ ನಮ್ಮಲ್ಲಿ ಇದೆ. ಈಗ ಕೂಡ ನಾವು ಮಾಡಿ ಪ್ರಯತ್ನ ಮಾಡುವುದರಲ್ಲಿ ಏನೂ ತಪ್ಪಿಲ್ಲ. ಕರುಣಾಳು ಬಾ ಬೆಳಕೆ ಎಂದು ಕವಿ ಹೇಳಿದಾಗೆ ನಮ್ಮನ್ನು ಆ ಬೆಳಕು ಬಂದು ಕೊರೋನಾದಿಂದ ಪಾರು ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ನಮಸ್ಕಾರ.